ಬಂಟ್ವಾಳ ತಾಲೂಕಿನ ಪ್ರತಿಷ್ಠಿತ ಸಹಕಾರಿ ಸಂಸ್ಥೆಯಾದ ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿಯಮಿತದ ನೂತನ ಆಡಳಿತ ಮಂಡಳಿ ಚುನಾವಣೆ ಸಂದರ್ಭ ನಿಯಮಗಳನ್ನು ಉಲ್ಲಂಘಿಸಿದ್ದು ಮೃತಪಟ್ಟವರ ಹೆಸರಲ್ಲೂ ಮತದಾನ ನಡೆದಿದೆ. ಇದರಲ್ಲಿ ರಾಜಕೀಯ ಹಸ್ತಕ್ಷೇಪ ನಡೆದಿದೆ ಎಂದು ಮಾಜಿ ಸಚಿವ ಬಿ ರಮಾನಾಥ್ ರೈ ಆಪಾದಿಸಿದ್ದಾರೆ. ಬೇಸರೋಡಿನ ಕಾಂಗ್ರೆಸ್ ಪಕ್ಷ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಸದ್ಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣಾ ಪ್ರಕ್ರಿಯೆಗೆ ರಾಜ್ಯ ಹೈಕೋರ್ಟ್ ತಡೆಯಾಜ್ಞೆ ನೀಡಿದೆ. ಅರ್ಹತೆ ಇದ್ದವರಿಗೆ ಮತದಾನ ನೀಡುವ ಬದಲು ಅನರ್ಹರಿಗೆ ಅವಕಾಶ ಕೊಟ್ಟಿರುವುದು ತನ್ನ ರಾಜಕೀಯ ಜೀವನದಲ್ಲಿ ನೋಡಿದ್ದು ಮೊದಲು ಎಂದರು. ಕಳೆದ ಅವಧಿಯಲ್ಲಿ ಭೂ ಅಭಿವೃದ್ಧಿ ಬ್ಯಾಂಕಿನ ಅಧ್ಯಕ್ಷರಾಗಿದ್ದ ಸುದರ್ಶನ ಜೈನ್ ಮಾತನಾಡಿ 874 ಮಂದಿಯ ರಿಟ್ ಪಿಟಿಷನ್ ಆಧಾರದಲ್ಲಿ ಮತದಾನ ಹಕ್ಕು ಚಲಾವಣೆ ಕುರಿತು ಕೋರ್ಟ್ ಮೂಲಕ ಆದೇಶ ಪಡೆದಿದ್ರು. ಆದರೆ ಅವರಲ್ಲಿ ಸದಸ್ಯರಲ್ಲದವರು ಇದ್ದಾರೆ. 634 ಮಂದಿಗೆ ಬ್ಯಾಂಕಿನ ಶೇರ್ ಇಲ್ಲ. ಬ್ಯಾಂಕಿಗೆ ಸಂಬಂಧವೇ ಇಲ್ಲದವರು ಹೇಗೆ ಮತದಾನ ಮಾಡಿದರು ಎಂದು ಪ್ರಶ್ನಿಸಿದರು. ಇವರ ಪೈಕಿ 22 ಮಂದಿ ಮೃತಪಟ್ಟವರು ಎಂಬ ಅಂಶ ನಮಗೆ ಗೊತ್ತಾಗಿದೆ ಎಂದವರು ತಿಳಿಸಿದರು. ನಮಗೆ ಗೊತ್ತಿತ್ತು, ಇನ್ನೂ ಇರಬಹುದು ಹೇಳಿದ್ದು ನಾವು ಮೇಲ್ಮೇಲೆ ನೋಡುವಾಗ ಅದನ್ನು ನಾವು ಕೋರ್ಟಿಗೆ ಸಲ್ಲಿಸಿದ್ದೇವೆ. ತಮಾಷೆ ಅಂತ ಹೇಳಿದ್ರೆ ಸತ್ತವರು ಕೋರ್ಟಿಗೆ ದಸ್ಕತ್ ಹಾಕಿದ್ದಾರೆ. ಅವರ ಅಪೀಲ್ ಅಂತ ಹೇಳಿ ಇಂಡಿವಿಜುವಲ್ ಕೇಸ್ ಹೋಗುದು ಕೋರ್ಟಿಗೆ. ಸತ್ತವರು ಕೋರ್ಟಿನ ಹಕ್ಕು ಕೇಳಿದ್ದಾರೆ. ಸತ್ತವರು ಕೋರ್ಟಿಗೆ ಹೋಗುವಂತಹದ್ದು ಜಗತ್ತಿನಲ್ಲಿ ಎಲ್ಲಿ ಇಲ್ಲ. ಸತ್ತವರು ಕೋರ್ಟ್ ಹೋಗ್ತಾರೆ. 18 ಜನ ಲೋನ್ ಸತ್ತವರು ಕೋರ್ಟ್ ಹೋಗ್ತಾರೆ. ಸತ್ತವರು ಕೋರ್ಟ್ ಹೋಗಿದ್ದಾರೆ. 18 ಜನ ಕೋರ್ಟಿಗೆ ಹೋಗಿದ್ದಾರೆ. 18 ಜನ ಲೋನ್ ಡಿಫಾಲ್ಟರ್ಸ್, ಉಳಿದ 670 ಜನ ಶೇರ್ ಡಿಫಾಲ್ಟರ್ಸ್. 100 ರೂಪಾಯಿ ಶೇರ್ನವರೇ ಇವರಿಗೆ ಮತದಾನ ಇವರಿಗೆ ಬಂದಿತ್ತು. ಹಾಗಾದ್ರೆ 874ರಲ್ಲಿ ಸುಮಾರು 700 ಜನ ಮತದಾರರೇ. ಒಂದು ಕೇಸು. ಇನ್ನೊಂದು ಕೇಸನ್ನು ನಾವು ನಿನ್ನೆ ಹೈಕೋರ್ಟಿಗೆ ಪುನಃ ದಾಖಲು ಮಾಡಿದ್ದೇವೆ. ಪ್ರಕಾಶ್ ಶೆಟ್ಟಿ ಏರಿಯಾದಲ್ಲಿ ಮಾತ್ರ 54 ಜನ ಮೆಲ್ವಿನ್ ಅಂಡ್ ಅದರ್ಸ್ ಹೇಳಿ ರಿಟ್ ಪಿಟಿಷನ್ ನಂಬರ್ 4540 ಅದರಲ್ಲಿ ಹಾಕಿದ್ದೇನೆ ನಾನು. ಅದರಲ್ಲಿ 52 ಜನರನ್ನು 2 ಜನ 50 ಜನ ಅದರಲ್ಲಿ ಕ್ರಿಶ್ಚಿಯನ್ಸಿ, ಒಂದು ವರ್ಗದವರು, ಒಂದು ಜಾತಿಯ ಕ್ರಿಶ್ಚಿಯನ್ಸಿ, 2 ಜನ ಬೇರೆ ಇದ್ದಾರೆ. ಬ್ಯಾಂಕಿನ ನಿರ್ದೇಶಕ ಸ್ಥಾನಗಳಿಗೆ ಜನವರಿ 25ರಂದು ನಡೆದ ಚುನಾವಣೆಯಲ್ಲಿ ಬ್ಯಾಂಕಿನ ಮರಣ ಹೊಂದಿರುವ ಸದಸ್ಯರು, ಸಾಲ ಸುಸ್ತಿದಾರರು, ಅನರ್ಹರ ಹೆಸರಿನಲ್ಲಿ ಮತದಾನ ಮಾಡಲಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಸದಸ್ಯ ಚಂದ್ರಪ್ರಕಾಶ ಶೆಟ್ಟಿ ಆಪಾದಿಸಿದರು. ಸುದ್ದಿಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಾದ ಬೇಬಿ ಕುಂದರ್, ಸುದೀಪ್ ಶೆಟ್ಟಿ ಮಾಣಿ, ಜಿಲ್ಲಾ ಪಂಚಾಯತ್ ಸದಸ್ಯ ಪದ್ಮಶೇಖರ ಜೈನ್, ಪ್ರಮುಖರಾದ ಪರಮೇಶ್ವರ ಮೂಲ್ಯ, ಸುಭಾಷ್ ಚಂದ್ರ ಜೈನ್ ಮತ್ತಿತರರು ಉಪಸ್ಥಿತರಿದ್ದರು.